ವಿಟ್ಲದ ಕಂಬಳಬೆಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಂಬಳಬೆಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವದ ಅಂಗವಾಗಿ ಶತ ಸಂವತ್ಸರ ಸಂಭ್ರಮ ವಿಜೃಂಭಣೆಯಿಂದ ನಡೆಯಿತು. ನವೀಕೃತ ರಂಗಮಂದಿರದ ಉದ್ಘಾಟನೆಯನ್ನ ಜಿಲ್ಲಾ ಪಂಚಾಯತ್ ಸದಸ್ಯೆ ಜಯಶ್ರೀ ಕೊಡಂತೂರು, ನಲಿಕಲಿ ತರಗತಿಯ ಟೈಲ್ಸ್ ಅಳವಡಿಕೆ ಉದ್ಘಾಟನೆಯನ್ನ ಗ್ರಾಮೀಣ ಬ್ಯಾಂಕ್ ನಿರ್ದೇಶಕ ಅನಂತ ಭಟ್ ನೀರ್ಕಚೆ, ವಚನಾಲಯ ಕೊಠಡಿ ಉದ್ಘಾಟನೆಯನ್ನ ಬಾಬು ಪುರುಷ ಆರ್ಕೆಜಾರ್, ಕಂಪ್ಯೂಟರ್ ಕೊಠಡಿ ಉದ್ಘಾಟನೆಯನ್ನ ಹಾಸನ ಜನಪ್ರಿಯ ಹಾಸ್ಪಿಟಲ್ ಮುಖ್ಯಸ್ಥ ಅಬ್ದುಲ್ ಬಶೀರ್, ನೆನಪಿನ ಕೃತಿ ಬಿಡುಗಡೆಯನ್ನ ಎಸ್ಡಿಎಂಸಿ ನಿಕಟ ಪೂರ್ವಾಧ್ಯಕ್ಷ ಅಬ್ದುಲ್ ಖಾದರ್ ನೆರವೇರಿಸಿದ್ರು. ಶತಮಾನೋತ್ಸವ ಸಮಿತಿ ಗೌರವಾಧ್ಯಕ್ಷ ವಿಶ್ವನಾಥ್ ತುರಿಮಚ್ಚಲು ಸೇವೆ ಸಲ್ಲಿಸಿದ ಶಿಕ್ಷಕರನ್ನ ಸಹಾಯಧನ ಮಾಡಿದ ಗಣ್ಯರನ್ನ ವೇದಿಕೆಯಲ್ಲಿ ಸನ್ಮಾನಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ ಭಾಗವಹಿಸಿದ್ರು. ಹಿರಿಯ ವಿದ್ಯಾರ್ಥಿ ನಾರಾಯಣ್ ಭಂಡಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಅಧ್ಯಕ್ಷತೆಯನ್ನ ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರಹಾಸ್ ಕರ್ಕೇರ ವಹಿಸಿದ್ರು. ಸಂಜೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ, ವಿದ್ಯಾಲಯ ಮತ್ತು ದೇವಾಲಯ ಮನುಷ್ಯನ ಎರಡು ಕಣ್ಣುಗಳಿದ್ದಂತೆ, ಅವೆರಡರಲ್ಲಿಯೂ ಇರುವ ಉದ್ದೇಶ ಒಂದೇ, ಸಮಾಜದ ಉನ್ನತಿ. ಎಲ್ಲಿಯವರೆಗೆ ಶಿಕ್ಷಣದಲ್ಲಿ ಜೀವನದ ಮೌಲ್ಯ ತುಂಬಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಸಮಾಜ ಉದ್ಧಾರವಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ರು. ಎರಡರ ಉದ್ದೇಶ ಏನು ಅಂತ ಕೇಳಿದ್ರೆ ಉನ್ನತಿ, ಮತ್ತೇನು ಅಲ್ಲ. ಏಕದೃಷ್ಟಿ ಅದರಲ್ಲಿ ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕನ್ನೋ ಉದ್ದೇಶವೇ ಅದರಲ್ಲಿ ಇರುವುದು. ವಿದ್ಯಾಲಯ ಬೇಕು, ದೇವಾಲಯ ಬೇಕು. ಆದರೆ ವಿದ್ಯಾಲಯವನ್ನ ಸರ್ವರ ದೇವಾಲಯ ಅಂತ ಕರೆದು ಎಲ್ಲರಿಗೂ ಇಲ್ಲಿ ಕಲಿಕೊಳ್ಬಹುದು, ಅದನ್ನು ಕಲಿಬಹುದು ಎಲ್ಲರಿಗೂ. ಈ ವಿದ್ಯಾಭ್ಯಾಸ ಅನ್ನುವಂಥದ್ದು ಅದಕ್ಕಿಂತ ಮೊದಲು ಅಕ್ಷರಾಭ್ಯಾಸ ಅಂತ ಒಂದಿದೆ. ಅದು ಆಕಾರದಿಂದ ತೊಡಗಿ ಹೋಗುವಂಥದ್ದು ಹೇಳಿದೆ. ಆದರೆ ಮತ್ತೆ ಬರುವಂಥದ್ದೆಲ್ಲ ವಿಚಾರಗಳನ್ನು ಮತ್ತೆ ಕೂಡಿಸಿಕೊಳ್ಬಹುದು. ಅಕ್ಷರಾಭ್ಯಾಸ ಪ್ರಥಮ. ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಇಂತಹ ಶತಮಾನೋತ್ಸವ ಕಂಡ ಸರ್ಕಾರಿ ಶಾಲೆಯನ್ನ ಉಳಿಸಬೇಕಾದ್ರೆ ಶಾಸಕರು, ಸಂಸದರು, ಮುಖ್ಯಮಂತ್ರಿಗಳಿಂದ ಸಾಧ್ಯವಿಲ್ಲ. ನೀವು ಈ ಗ್ರಾಮದ ಜನರು ಸಂಕಲ್ಪ ಮಾಡಿಕೊಂಡಾಗ ಮಾತ್ರ ಇಂತಹ ಶಾಲೆಗಳನ್ನ ಉಳಿಸಲು ಸಾಧ್ಯ ಎಂದರು. ಅತ್ಯುತ್ತಮವಾಗಿರ್ತಕ್ಕಂಥ ಗುಣಮಟ್ಟ ನಮ್ಮ ಸರ್ಕಾರಿ ಶಾಲೆಗಳಲ್ಲಿದೆ, ನಮ್ಮ ಅಧ್ಯಾಪಕರಲ್ಲಿದೆ. ಈ ದೇಶವು ಕಂಡಿರ್ತಕ್ಕಂಥ ಸಾಧಕರ ಇತಿಹಾಸವನ್ನು ನಿಮ್ಮ ಮುಂದಿಡ್ತೇನೆ. ನಾನು ಸಾಧಕರ ಇತಿಹಾಸವನ್ನು ನಿಮ್ಮ ಮುಂದಿಡ್ತೇನೆ. ಒಂದ್ಸಾರಿ ತೆಗೆದು ನೋಡಿ. ಈ ದೇಶ ಕಂಡಿರ್ತಕ್ಕಂಥ ಬಹಳ ಶ್ರೇಷ್ಠ ಸಾಧಕ, ಅಣುವಿಜ್ಞಾನದ ಮುಖಾಂತರ ಜಗತ್ತಿಗೆ ಅಣುವಿಜ್ಞಾನದ ಪರಿಚಯವನ್ನು ಮಾಡಿರ್ತಕ್ಕಂಥ ವಿಜ್ಞಾನಿಯಾಗಿ ಮೊದಲ ಬಾರಿಗೆ ರಾಷ್ಟ್ರಪತಿಯಾಗಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರು ಕಲ್ತಿರ್ತಕ್ಕಂಥ ಸರ್ಕಾರಿ ಮಾತೃಭಾಷೆಯ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧಕರಾಗಿ ಅಬ್ದುಲ್ ಕಲಾಂ ಎದ್ದು ಬಂದರು. ಜಗತ್ತಿನ ಎತ್ತರಕ್ಕೆ ಏರಿರ್ತಕ್ಕಂಥ ಭಾರತವನ್ನು ಜಗತ್ತಿನ ಎತ್ತರಕ್ಕೆ ಕೊಂಡೊಯ್ದಿರ್ತಕ್ಕಂಥ, ಜಗತ್ತಿನಲ್ಲೇ ಭಾರತವನ್ನ ದರ್ಶನವನ್ನ ಸೌಂದರ್ಯವಾಗಿ ಕಲ್ಪಿಸಿಕೊಟ್ಟಿರ್ತಕ್ಕಂಥ ವೇದಿಕೆಯಲ್ಲಿ ಶಾಸಕಿ ಶಕುಂತಲಾ ಶೆಟ್ಟಿ, ವಿಟ್ಲ ಮುಡ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೇಮಲತಾ, ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷ ಸತೀಶ್ ಶೆಟ್ಟಿ ಮುಡೇಮಾರ್, ಉಪಾಧ್ಯಕ್ಷ ದಯಾನಂದ ಪೀರಿ, ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್ ಕುಮಾರ್, ಸದಸ್ಯರಾದ ಅಬ್ದುಲ್ ರಹಿಮಾನ್ ಆದ್ರೋ, ಸುಶಾಂತ್ ಶೆಟ್ಟಿ, ದಿಲ್ಶದ್ ಬೇಗಂ, ಮಹಾಬಲೇಶ್ವರ ಭಟ್, ಬಂಟ್ವಾಳ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ರಾಜೇಶ್, ಕಂಬಳಬೆಟ್ಟು ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿ ಕುಕ್ಕಾಕೆ, ವಿಟ್ಲ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ಬಿ ವಿಶ್ವನಾಥ್ ಗೌಡ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.